ಶುಭ ಸಂಜೆಯ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಸಮಾರಂಭದಲ್ಲಿ ಪಾವನ ಸಾನ್ನಿಧ್ಯವನ್ನು ಒದಗಿಸಲಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಮಹಾಸ್ವಾಮೀಜಿಯವರು, ಅದೇ ರೀತಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆ ಮಾಡಲಿಕ್ಕಿರುವಂತಹ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಗೌರವ ಉಪಸ್ಥಿತಿಯನ್ನು ಒದಗಿಸಲಿರುವಂತಹ ಡಾಕ್ಟರ್ ಎಂ ಮೋಹನ ಆಳ್ವ, ಅಧ್ಯಕ್ಷರು ಆಳ್ವ ಶಿಕ್ಷಣ ಪ್ರತಿಷ್ಠಾನ, ಇವರನ್ನು ವೇದಿಕೆಗೆ ಕರೆತರಬೇಕೆಂಬುದಾಗಿ ಶ್ರೀ ಎಂ ಶೈಲೇಂದ್ರ ಕುಮಾರ್, ಸ್ಕೈ ಪಾಯಿಂಟ್ಸ್ ಮೂಡುಬಿದಿರೆ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಶ್ರೀಯುತ ನಾಗೇಂದ್ರ ಕುಮಾರ್ ಅವರು ಕೂಡ ವೇದಿಕೆಗೆ ಬರಬೇಕೆಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ತ್ರಿವಳಿ ವಾಯಲಿನ್ ಕಚೇರಿಯ ಸಂಗೀತ ಸಂಜೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವಂತಹ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ನಮಸ್ತುಗಳನ್ನು ಸಲ್ಲಿಸುತ್ತಾ ಆಗಮಿಸಿರುವಂತಹ ಗಣ್ಯರನ್ನು ವೇದಿಕೆಗೆ ಕರೆತರಬೇಕೆಂಬುದಾಗಿ ಇವತ್ತಿನ ಈ ಸಂಗೀತ ಸಂಜೆ ಕಾರ್ಯಕ್ರಮದ ಪ್ರಾಯೋಜಕರಾಗಿರುವಂತಹ ಸ್ಕೈ ಪೇಂಟ್ಸ್ನ ಮಾಲಕರಾಗಿರುವಂಥ ಶ್ರೀ ಎಂ ಶೈಲೇಂದ್ರ ಕುಮಾರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಂಗೀತ, ಸಾಹಿತ್ಯ, ನೃತ್ಯ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಭಾಳ ಸುಂದರವಾದ ಒಂದು ಮಾತಿದೆ. ಸಂಗೀತ ಕಲೆಯೊಂದು, ಸಾಹಿತ್ಯ ಕಲೆಯೊಂದು, ಅಂಗಾಂಗ ಭಾವ ರೂಪಣದ ಕಲೆಯೊಂದು, ಸಂಗಳಿಸಲೀ ಕಲೆಯ ಅನುನಯದ ಚರ್ಚೆಯಲ್ಲಿ ಮಂಗಳೋನ್ನತ ಕಲೆಯು ಮಂಕುತಿಮ್ಮ. ಪೂಜ್ಯ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದಂಥ ಒಂದು ಮಾತನ್ನು ಇಲ್ಲಿ ಉಲ್ಲೇಖಿಸಲಿಕ್ಕೆ ಇಷ್ಟಪಡ್ತೇನೆ. ಸಂಗೀತ ಇರ್ಬೋದು, ಸಾಹಿತ್ಯ ಇರ್ಬೋದು, ನೃತ್ಯ ಇರ್ಬೋದು, ಇಂತಹ ಎಲ್ಲ ಕಾರ್ಯಕ್ರಮಗಳು ಕೂಡ ನಮ್ಮ ಮನಸ್ಸನ್ನು ಅರಳಿಸುವಂತಹ ಕೆಲಸವನ್ನು ಮಾಡ್ತವೆ ಮತ್ತು ಆ ಮೂಲಕ ಸಮಾಜದಲ್ಲಿ ಸುಮನಸ್ಸರನ್ನು ಕಟ್ಟುವಂತಹ ಕೆಲಸವನ್ನು ಮಾಡ್ತದೆ ಅಂತ ಹೇಳಿ. ಹಾಗಾಗಿ ನಮ್ಮ ನಾಡಿನಲ್ಲಿ ಅನೇಕ ರಾಜಾಶ್ರಯದ ಮೂಲಕ ಇಂತಹ ಸಂಗೀತ, ಸಾಹಿತ್ಯ ಕಲೆಗಳು ಬೆಳೆದು ಬಂತು. ಬಹುಶಃ ಇವತ್ತಿನ ವೇದಿಕೆಯಲ್ಲಿರುವಂಥ ಎಲ್ಲ ಪೂಜ್ಯ ಸ್ವಾಮೀಜಿಯವರನ್ನು ಸೇರಿಸಿ ಎಲ್ಲರೂ ಕೂಡ ಇಂತಹ ಒಂದು ಸಂಗೀತ ಸಾಹಿತ್ಯಕ್ಕೆ ಆಶ್ರಯ ಕೊಟ್ಟವರೇ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಇಂಥವರ ದಿವ್ಯ ಉಪಸ್ಥಿತಿಯಲ್ಲಿ ಇದೀಗ ನಾವು ಈ ಒಂದು ಸಂಗೀತ ಸಂಜೆ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತಿನ ಈ ಸಮಾರಂಭದಲ್ಲಿ ಬಹಳ ಮುಖ್ಯವಾಗಿ ಶ್ರೀಯುತ ಶೈಲೇಂದ್ರ ಅವರು ಅವರ ಸಂಗೀತದ ಆಸಕ್ತಿ ಹೇಳುವಂಥದ್ದು ಇಂತಹ ಒಳ್ಳೆಯ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡೆಯುವ ಹಾಗೆ ಮಾಡಿದೆ. ನಾನು ಸಂಗ್ರಹ ಮಾಡಿದ ಮಾಹಿತಿಯಂತೆ ವಿದ್ಯಾರ್ಥಿ ಅವರು ವೆಸ್ಟರ್ನ್ ಮ್ಯೂಸಿಕ್ ಬಹಳ ಆಸಕ್ತಿ ಹೊಂದಿದ್ದವರು. ಇವತ್ತು ರಾಕ್ ಇರ್ಬೋದು, ಪಾಪ್ ಸಿಂಗರ್ ಇರ್ಬೋದು, ಬೇರೆ ಬೇರೆ ಹೆಸರಿನ ಅವರು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಕೂಡ ಪ್ರಶಸ್ತಿಯನ್ನು ಪಡೆದವರು. ಅಮೆರಿಕಕ್ಕೆ ಅವರು ಉದ್ಯೋಗಕ್ಕಾಗಿ ಹೋದಂತಹ ಸಂದರ್ಭದಲ್ಲಿ ಕೂಡ ಅಲ್ಲಿಯೂ ಕೂಡ ಪಬ್ಲಿಕ್ ಪರ್ಫಾರ್ಮೆನ್ಸ್ ಕೊಟ್ಟಂತಹ ಒಬ್ಬ ವ್ಯಕ್ತಿಯವರು. ವೆಸ್ಟರ್ನ್ ಮ್ಯೂಸಿಕ್ ಬಗ್ಗೆ ಬಹಳ ಆಸಕ್ತಿ ಅವರಿಗೆ. ಆದರೆ ಮೂಡುಬಿದಿರೆಯ ಮಣ್ಣು, ಇಲ್ಲಿಯ ಸಂಸ್ಕೃತಿಯ ಕಂಪು, ಅವರ ತಂದೆ ಆರೋಹ ಆದಿರಾಜರಾಜರು ಅವರ ಪ್ರಭಾವದಿಂದ ನಮ್ಮ ದೇಶೀಯವಾದ ಸಂಸ್ಕೃತಿ, ಸಂಗೀತ, ಯಕ್ಷಗಾನ ಇವುಗಳ ಬಗ್ಗೆ ಅವರಿಗೆ ಆಸಕ್ತಿ ಇತ್ತು. ಹಾಗಾಗಿ ಮೂಡುಬಿದಿರೆ ಅದು ನಮ್ಮೆಲ್ಲರಿಗೂ ಗೊತ್ತಿದೆ. ಕಳೆದ 2 ದಶಕಗಳಲ್ಲಿ 2001ರಲ್ಲಿ ಸ್ಕೈ ಪಾಯಿಂಟ್ಸ್ ಸ್ಥಾಪನೆಯಾಯಿತು. ಅಲ್ಲಿಂದ ಇಲ್ಲಿಯವರೆಗೆ ನಿರಂತರವಾಗಿ ಯಕ್ಷಗಾನ ಇರ್ಬೋದು, ತಾಳಮದ್ದಲೆ ಇರ್ಬೋದು ಮತ್ತು ಇಂಥ ವಿಶೇಷವಾದ ಸಂಗೀತ ಕಾರ್ಯಕ್ರಮಗಳನ್ನು ಅವರು ಆಯೋಜನೆ ಮಾಡಿ ಬಂದಿದ್ದಾರೆ. ಸ್ಕೈ ಪಾಯಿಂಟ್ಸ್ ಕುಟುಂಬ ಸದಸ್ಯರು ಕೂಡ ಸೇರಿಕೊಂಡು. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಸಲ್ಲಿಸುವಂಥ ಅವಕಾಶ ನಮಗೆ ಲಭ್ಯವಾಗಿದೆ ಇರುವಂತಹ ಮಾತುಗಳನ್ನು ಹೇಳುತ್ತಾ ಇಲ್ಲಿ ಸೇರಿರುವಂತಹ ಸರ್ವರನ್ನು ಕೂಡ ಸ್ವಾಗತಿಸಬೇಕು ಅಂತ ಹೇಳಿ ಶ್ರೀಯುತ ಶೈಲೇಂದ್ರ ಕುಮಾರ್ ಎಂಬಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮಸ್ಕಾರ. ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಶ್ರೀ ಜೈನ ಮಠದ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಮಹಾಸ್ವಾಮೀಜಿಯವರು ದಯಮಾಡಿ ಸೇರಿಸಿರುತ್ತಾರೆ. ವರ್ಷದ ಅನುದಿನವೂ ಯಾವುದಾದರೂ ಒಂದು ಧಾರ್ಮಿಕ, ಸಾಂಸ್ಕೃತಿಕ, ಕಲಾ ಸೇವೆ ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ನೀಡುತ್ತಾ ಬರುತ್ತಿರುವ ಧಾರ್ಮಿಕ, ಅದು ಜೈನ ಧಾರ್ಮಿಕ ತತ್ವಗಳಿರಲಿ ಅಥವಾ ಸನಾತನ ಹಿಂದೂ ತತ್ವಗಳಿರಲಿ, ಅಗಾಧ ಇನ್ಡೆಪ್ತ್ ಜ್ಞಾನಭಾರವಾದ ಪೂಜ್ಯರನ್ನು ನಾನು ನಮ್ಮ ಸಂಸ್ಥೆಯ ಪರವಾಗಿ ಭಕ್ತಿಪೂರ್ವಕ ನಮೋಸ್ತುಗಳಿಗೆ ಸ್ವಾಗತಿಸುತ್ತೇನೆ.
ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ತಮ್ಮ ಬಿಡುವಿಲ್ಲದ ಕಾರ್ಯಗಳ ನಡುವೆಯೂ ಇಂದು ನಮ್ಮೊಂದಿಗೆ ಇರುವುದು ಬಹಳ ಸಂತೋಷದ ವಿಷಯ. ಕ್ಷೇತ್ರದ ಪ್ರತಿ ಚಟುವಟಿಕೆಗಳಲ್ಲಿ ಅದು ಧಾರ್ಮಿಕವಾಗಲಿ ಅಥವಾ ಜನೋಪಯೋಗಿ ಹಲವಾರು ಸೇವೆಗಳಾಗಲಿ ಹಸನ್ಮುಖಿಯಾಗಿ ಸಾಮಾನ್ಯನಂತೆ ಬೆರೆತು ಭೇದ ಭಾವವಿಲ್ಲದೆ ಅತ್ಯಂತ ಶಿಸ್ತುಬದ್ಧವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆಯವರ ನೆರಳಿನಂತೆ ಕ್ಷೇತ್ರವನ್ನು ಮುನ್ನಡೆಸುತ್ತಿರುವ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸದಾ ಆಶ್ರಯವಾಗಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀಯುತ ಡಿ ಹರ್ಷೇಂದ್ರ ಕುಮಾರ್ ಇವರನ್ನು ನಾನು ನಮ್ಮ ಸಂಸ್ಥೆಯ ಪರವಾಗಿ ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತೇನೆ. ಮೂಡುಬಿದಿರೆಯ ಖ್ಯಾತಿಯನ್ನು ಜಗಜಗಲೂ ಪಸರಿಸಿದ ಸಾಂಸ್ಕೃತಿಕ ಮಾಂತ್ರಿಕ ಸದಾ ನಗುತ್ತಾ ಸರ್ವೇ ಸಾಮಾನ್ಯತೆ ಜನರನ್ನು ಬೆರೆಯಿರುವ ವಿದ್ಯಾಕಾಶಿಯ ರೂವಾರಿ ಡಾಕ್ಟರ್ ಎಂ ಮೋಹನ್ ಆಳ್ವಾಳ್ ಅಧ್ಯಕ್ಷರು ಆಳ್ವಾಳ್ ವಿದ್ಯಾ ಸಂಸ್ಥೆ ಇವರನ್ನು ನಾನು ನನ್ನ ಸಂಸ್ಥೆಯ ಪರವಾಗಿ ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತೇನೆ. ನಮ್ಮ ಇಂದಿನ ಸಂಗೀತ ಕಾರ್ಯಕ್ರಮವನ್ನು ನೀಡಲಿರುವ ಕಲಾ ದಿಗ್ಗಜರಿಗೆ ಆತ್ಮೀಯ ಸ್ವಾಗತ. ನಮ್ಮ ಆಮಂತ್ರಣವನ್ನು ಮನ್ನಿಸಿ ಇಂದು ಇಲ್ಲಿಗೆ ಆಗಮಿಸಿರುವ ಕಲಾಭಿಮಾನಿ ಬಂಧುಗಳಾದ ನಿಮಗೆ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಆಗಮಿಸಿರುವ ಮಾಧ್ಯಮ ಮಿತ್ರರಿಗೆ ನಮ್ಮ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲರಿಗೂ ಪುನಃ ವಂದನೆಗಳು. ಒದಗಿಸಿರುವಂತಹ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಸ್ಕೈ ಪೇಂಟ್ಸ್ನ ಎಲ್ಲ ಸಂಸ್ಥೆಯ ವತಿಯಿಂದ ಎಲ್ಲರೂ ಸೇರಿಕೊಂಡು ಅವರಿಗೆ ಗೌರವಾರ್ಪಣೆಯನ್ನು ಮಾಡಿಸಿಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಶೈಲೇಂದ್ರ ಕುಮಾರ್ ಅವರು, ಶ್ರೀಯುತ ನಾಗೇಂದ್ರ ಕುಮಾರ್ ಅವರು, ಅದೇ ರೀತಿ ಅವರ ಕುಟುಂಬಸ್ಥರು ಸೇರಿಕೊಂಡು ಪೂಜ್ಯ ಸ್ವಾಮೀಜಿಯವರಿಗೆ ಶ್ರೀಫಲವನ್ನು ಸಮರ್ಪಿಸಿ ಗೌರವಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂಬುದು ಇದೀಗ ಅವರೆಲ್ಲರೂ ಸೇರಿ ಪೂಜ್ಯ ಸ್ವಾಮೀಜಿಯವರಿಗೆ ಗೌರವಾರ್ಪಣೆಯನ್ನು ಸಮರ್ಪಿಸ್ತಾ ಇದ್ದಾರೆ. ಅದೇ ರೀತಿ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಇವರಿಗೂ ಕೂಡ ಗೌರವಾರ್ಪಣೆ ನಡೆಸಿಕೊಡಬೇಕು ಅಂತ ಹೇಳಿ ಶ್ರೀ ಶೈಲೇಂದ್ರ ಶಾಲನ್ನು ಹೊದಿಸಿ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರಿಗೆ ಗೌರವಾರ್ಪಣೆಯನ್ನು ನಡೆಸಿಕೊಡ್ತಾ ಇದ್ದಾರೆ. ಸ್ಕೈ ಪೇಂಟ್ಸ್ನ ಸಂಸ್ಥೆಯ ವತಿಯಿಂದ ಅದೇ ರೀತಿಯಲ್ಲಿ ಡಾಕ್ಟರ್ ಮೋಹನ್ ಆಳ್ವ ಅವರಿಗೆ ಕೂಡ ಗೌರವಾರ್ಪಣೆ ನಡೆಸಿಕೊಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸಂಸ್ಥೆಯ ವತಿಯಿಂದ ಶಾಲನ್ನು ಹೊದಿಸಿ ಗೌರವಾರ್ಪಣೆ ನಡೆಸಿಕೊಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ದೀಪ ಪ್ರಜ್ವಲನೆಯ ಮೂಲಕ ಇವತ್ತಿನ ಕಾರ್ಯಕ್ರಮಗಳು ದೀಪವನ್ನು ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮ ನಡೆಸಿಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಪೂಜ್ಯ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಸಂಕೇತವಾಗಿರುವ ದೀಪವನ್ನು ಬೆಳಗಿಸುವುದರ ಮೂಲಕ ಇವತ್ತಿನ ಈ ಸಂಗೀತ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಎಂಬಂತಹ ಶುಭ ಹಾರೈಕೆಗಳೊಂದಿಗೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಅನ್ನುವ ಮಾತಿನಂತೆ ಜ್ಞಾನದ ಅಮರತ್ವದ ಬೆಳಕಿನ ಸಂಕೇತವಾಗಿರುವಂತಹ ದೀಪ ಪ್ರಜ್ವಲನೆಯ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ
ಶ್ರೀ ಡಿ ಸುರೇಂದ್ರ ಕುಮಾರ್ ಧರ್ಮಸ್ಥಳ ಅವರು ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಎಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಿನ ದೀಪ ಪ್ರಜ್ವಲನೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಅವರು. ಇದೀಗ ಶ್ರೀ ಸುರೇಂದ್ರ ಕುಮಾರ್ ಅವರಿಗೆ ಶಾಲನ್ನು ಹೊದಿಸುವುದರ ಮೂಲಕ ಗೌರವಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಎಂಬುದಾಗಿ ಶ್ರೀ ಡಿ ಸುರೇಂದ್ರ ಕುಮಾರ್ ಅವರು ಈಗ ನಮ್ಮನ್ನು ಸೇರಿಕೊಂಡಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಶ್ರೀ ಜಿ ವೀರೇಂದ್ರ ಹೆಗ್ಗಡೆ ಅವರ ಅಕ್ಷರಶಃ ನೆರಳಿನಂತೆ ಕಾರ್ಯನಿರ್ವಹಿಸುತ್ತಾ ಅಣ್ಣನವರಿಗೆ ಯೋಗ್ಯ ರೀತಿಯ ಸಹೋದರನಾಗಿ ಕ್ಷೇತ್ರದ ಆಗುಹೋಗುಗಳ ಪ್ರತಿ ಇಂಚಿಂಚನ್ನು ಅತಿ ದಕ್ಷತೆಯಿಂದ ಮುನ್ನಡೆಸುವವರು. ನಿಮಗೆ ಹೆಚ್ಚು ಜನರಿಗೆ ಗೊತ್ತಿದೆ ಇಲ್ಲೋ ಗೊತ್ತಿಲ್ಲ. ಆನ್ ದ ಸ್ಪಾಟ್ ಈಗ ನೀವು ಹೇಳಿ ಸ್ವತಃ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡಬಲ್ಲ ಧರ್ಮಸ್ಥಳದ ಮಾಣಿಕ್ಯ ಇವರು ಇಂದು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸುವುದು ನಮಗೆ ಅತೀವ ಹರ್ಷವಾಗಿದೆ. ಸ್ವಾಗತ. ಮುಂದೆ ದೀಪ ಪ್ರಜ್ವಲನೆ ನಡೆಸಿದಂತಹ ಇವತ್ತಿನ ಮುಖ್ಯ ಅತಿಥಿಗಳು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಬಹುಶಃ ಒಂದೇ ಒಂದು ಮಾತನ್ನು ಹೇಳಬೇಕಾದ್ರೆ ಸಂಗೀತ ಇರ್ಬೋದು, ಸಾಹಿತ್ಯ ಇರ್ಬೋದು, ಇವೆಲ್ಲವೂ ಕೂಡ ನಾವೆಲ್ಲರೂ ಕೂಡ ಬಹಳ ಪ್ರಾರಂಭದಿಂದ ನೋಡಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅಲ್ಲಿರುವಂತಹ ಸಾಹಿತ್ಯ ಸಮ್ಮೇಳನಗಳಿರ್ಬೋದು, ಸರ್ವಧರ್ಮ ಸಮ್ಮೇಳನಗಳಿರ್ಬೋದು, ಅತ್ಯುತ್ತಮ ಶ್ರೇಷ್ಠ ಕಲಾವಿದರಿರ್ಬೋದು, ಅವರನ್ನು ಬಹಳ ಹತ್ತಿರದಿಂದ ನೋಡುವಂತಹ ಒಂದು ಅವಕಾಶ ಮಾಡಿಕೊಟ್ಟಿರುವ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಅಲ್ಲಿರುವ ಎಲ್ಲ ವ್ಯವಸ್ಥೆಗಳ ಹಿಂದಿರುವಂತಹ ಗುರುವಾರಿ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಓಂ ಶ್ರೀ ಚಂದ್ರನಾಥ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಸಂಜೆ ಸ್ಕೈ ಪೈಂಟ್ಸ್ನವರು ಸ್ಕೈ ಪೈಂಟ್ಸ್ನವರ ಆಮಂತ್ರಣಕ್ಕೆ ಬಂದಂಥ ಪೂಜ್ಯ ಸ್ವಾಮೀಜಿಯವರಿಗೆ ವಂದಿಸಿ ಇವತ್ತಿನ ಮುಖ್ಯ ಗೌರವ ಉಪಸ್ಥಿತಿ ಮುಖ್ಯ ಅತಿಥಿಗಳಾಗಿ ಬಂದಿರುವ ನಮ್ಮ ಗೌರವಾನ್ವಿತ ಡಾಕ್ಟರ್ ಮೋಹನ್ ಆಳ್ವಾರ್ ಅವರೇ, ನನ್ನ ಅಣ್ಣ ಸುರೇಂದ್ರ ಕುಮಾರ್ ಅವರೇ, ಈ ಒಂದು ಸ್ಕೈ ಪೈಂಟ್ಸ್ನ ಮಾಲೀಕರಾದ ನನ್ನ ಆತ್ಮೀಯರಾದ ಶೈಲೇಂದ್ರ ಮತ್ತು ಅವರ ಅಣ್ಣ ನಾಗೇಂದ್ರ ಅವರೇ, ಮತ್ತೆಲ್ಲ ಕುಟುಂಬಸ್ಥರೇ, ಮತ್ತೆ ಎಲ್ಲ ಬಂದಂಥ ಎಲ್ಲ ಈ ಸಂಜೆಯ ಸಂಗೀತವನ್ನು ಅನುಭವಿಸಲಿಕ್ಕೆ ಬಂದಂಥ ಎಲ್ಲ ಅಭಿಮಾನಿಗಳು. ಇದು ಭಾಷಣ ಮಾಡುವ ಸಮಯ ಅಲ್ಲ. ಎಲ್ಲರೂ ಬಂದದ್ದು ಈ ಒಂದು ತ್ರಿವಳಿ ವಾಯ್ಲಿನ್ ಕಚೇರಿಯನ್ನು ಕೇಳಲಿಕ್ಕೆ ಮತ್ತು ಆನಂದಿಸಲಿಕ್ಕೆ. ಇದರ ಮಧ್ಯ ಒಂದು ಸಣ್ಣ ಕಾರ್ಯಕ್ರಮವನ್ನು ಇದು ಮಾಡಿದ್ದಾರೆ. ಶೈಲೇಂದ್ರರು ನಾನು ಭಾಳ ಸಣ್ಣದ್ರಿಂದಲೂ ಭಾರಿ ಆತ್ಮೀಯರಾಗಿ ಬೆಳೆದವರು. ಅವರ ಪ್ರಥಮವಾದಂಥ ಒಂದು ಫ್ಯಾಕ್ಟ್ರಿಯನ್ನು 1999ರಲ್ಲಿ ನಾನೇ ಉದ್ಘಾಟನೆ ಮಾಡಿ ಅವರಿಗೆ ಕ್ಷೇತ್ರ ಮತ್ತು ನಮ್ಮ ಮೇಲೆ ಭಾರಿ ಅಭಿಮಾನ, ಗೌರವ. ಇಲ್ಲಿ ಈ ಭವ್ಯವಾದ ಒಂದು ಕಟ್ಟಡದಲ್ಲಿ ನಾನು ಕೂತ್ಕೊಂಡು ಯೋಚನೆ ಮಾಡಿದ್ದು ಈ ಒಂದು ಸಂಗೀತ ಮತ್ತು ತಾಳಮದ್ದಲೆ. ಹೋದ ವರ್ಷ ತಾಳಮದ್ದಲೆ ಮಾಡಿದ್ರು, ಈ ವರ್ಷ ಸಂಗೀತ. ಅಂದರೆ ಒಂದು ಸಂಗೀತ ಮತ್ತು ತಾಳಮದ್ದಲೆ ಎಲ್ಲದಕ್ಕೂ
ಪ್ರೋತ್ಸಾಹ ಇದ್ದರೆ ಮಾತ್ರ ಕಲಾವಿದರನ್ನು ಗುರುತಿಸ್ಲಿಕ್ಕೆ ಆಗ್ತದೆ. ಕಲಾವಿದರೇ ಬಂದು ಸ್ಟೇಜಲ್ಲಿ ಕೂತು ನಾನು ಮಾತಾಡ್ತೇನೆ ಅಂತ ಹೇಳಿದ್ರೆ ಕೇಳಲಿಕ್ಕೆ ಜನ ಇಲ್ಲ. ಆದರೆ ಇಂಥ ಜನರು ಯಾರು ಸ್ಪಾನ್ಸರ್ ಮಾಡ್ತಾರೆ ಆ ಥರ ಮಾಡಿದರೆ ಮಾತ್ರ ಕಲಾವಿದರಿಗೂ ಒಂದು ಆಶಯ ಸಿಗ್ತದೆ. ಯಾಕೆಂದರೆ ನಾನು ಕ್ಷೇತ್ರದಲ್ಲಿ ಯಕ್ಷಗಾನವನ್ನು ನಡೆಸ್ತಾ ಇದ್ದೇನೆ. ಆ ಕಲಾವಿದರ 6 ತಿಂಗಳು ನಾವು ನಮ್ಮ ಕಾಂಟ್ರಾಕ್ಟಲ್ಲಿ ಇರ್ತಾರೆ, ಮತ್ತೆ 6 ತಿಂಗಳು ಅವರಿಗೆ ಭಾಳ ಕಷ್ಟಕರದ ದಿನಗಳಿರ್ತದೆ. ಆದರೆ ಬೇರೆ ಬೇರೆ ಕಡೆ ಈಗ ಎಲ್ಲ ಗಣೇಶ ಉತ್ಸವ ಬೇರೆ ಇತ್ಯಾದಿ ಕಾರ್ಯಕ್ರಮಗಳು ಅಲ್ಲಿ ಹಳ್ಳಿಯಲ್ಲಿ ಇರೋದ್ರಿಂದ ಅವರಿಗೆ ಅಷ್ಟು ಬದುಕು ಕಷ್ಟ ಆಗ್ತಾ ಇಲ್ಲ. ಸಂಗೀತ ಮತ್ತು ಇದಕ್ಕೆ ಯಾರು ಅದನ್ನು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಈಗ ಏನಾಗಿದೆ, ಯೂಟ್ಯೂಬ್ ಬಂದಿದೆ, ವಾಟ್ಸಪ್ಪಲ್ಲಿ ಬಂದಿದೆ. ಆ ಮ್ಯೂಸಿಕ್ಕನ್ನು ನಾವು ಸಂಗೀತವನ್ನು ನಾವು ಅದರಲ್ಲಿ ಕೇಳಲಿಕ್ಕೆ ಅವಕಾಶ ಇದೆ. ಆದರೆ ಇಲ್ಲಿ ಎದುರು ಒಂದು ಸಂಗೀತದ ಈ ಕಲಾವಿದರನ್ನು ನಾವು ಅನುಭವಿಸುವಾಗ ಆ ಕಲಾವಿದರಿಗೆ ಬಹಳಷ್ಟು ಸಂತೋಷ ಆಗ್ತದೆ. ನಾವು ಎಷ್ಟೇ ಮನೆಯಲ್ಲಿ ಕೂತು ಟಿ ವಿಯಲ್ಲಿ ನೋಡಿದರೂ ಕೂಡ ನಮಗೆ ಅವರಿಗೆ ಬೇಕಾಗಿತ್ತು ನಮ್ಮ ಭಾವನೆ, ನಾವು ಹೇಗೆ ಅದನ್ನು ರಿಯಾಕ್ಟ್ ಆಗ್ತೇವೆ ಅಂತ ಹೇಳಿ. ಇದು ಭಾರಿ ಮುಖ್ಯ. ಇದನ್ನು ಮೋಹನ್ ಆಳ್ವರು ಭಾಳ ಒಂದು ವ್ಯವಸ್ಥೆಯಲ್ಲಿ ಮೂಡುಬಿದ್ರಿಯನ್ನು ಭಾಳ ಒಂದು ಎತ್ತರದ ಶಿಖರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಅವರು ಯಾವುದೇ ಒಂದು ಕೆಲಸ ಮಾಡಲಿ ಅದು ಶ್ರೇಷ್ಠ ಮಟ್ಟದಲ್ಲಿ ಇರ್ತದಲ್ಲದೆ ಯಾವುದೇ ಒಂದು ದೀರ್ಘ ಮಟ್ಟದಲ್ಲಿ ಇರೋದಿಲ್ಲ, ಕನಿಷ್ಠ ಮಟ್ಟದಲ್ಲಿ ಇರೋದಿಲ್ಲ. ಯಾವುದೋ ಥಿಂಕ್ ಬಿಗ್ ಅಂತ ಅವರ ಒಂದು, ಯಾಕಂದರೆ ನಾನು ಅವರನ್ನು ಕಳೆದ 30-40 ವರ್ಷದಿಂದ ಅನುಭವಿಸಿದ್ದೇನೆ. ಅದೇ ರೀತಿ ನಮ್ಮ ಗುರುಗಳ ಹಾಗೆ ವರ್ಷದಲ್ಲಿ ಒಂದು 2-3 ಕಾರ್ಯಕ್ರಮಗಳನ್ನು ನಡೆಸ್ತಾ ಇರ್ತಾರೆ. ತಾಳಮದ್ದಲೆಯಲ್ಲಿ ಅವ್ರದ್ದು ಭಾರಿ ಫೇವ್ರೇಟ್ ತಾಳಮದ್ದಲೆ. ಅವರ ವಾರ್ಷಿಕ ಪಟ್ಟಾಭಿಷೇಕದ ದಿವಸ ತಾಳಮದ್ದಲೆಯನ್ನು ನುರಿತ ಕಲಾವಿದರನ್ನು ಕರೆಸಿ ಮಾಡ್ತಾರೆ. ಅದಕ್ಕೆ ಭಾಳಷ್ಟು ಜನ ಬರ್ತಾರೆ, ಹೇಳಲಿಕ್ಕೆ ಬರ್ತಾರೆ. ಇದೇ ರೀತಿ ಶೈಲೇಂದ್ರರು ಸಹ ಭಾಳ ಈ ಒಂದು ಅವರ ಪರಿಚಯದಲ್ಲಿ ಅವರ ಬಗ್ಗೆ ಹೇಳಿದರು. ರಾಕ್ ಮ್ಯೂಸಿಕ್ ತುಂಬ ಕೇಳ್ತಾ ಇದ್ದಾರೆ ಅಂತ ಆಶ್ಚರ್ಯ ಆಯಿತು. ಸಂಗೀತ ಕೇಳಲಿಕ್ಕೆ ಹೇಗೆ ಬಂತು, ಅವರ ರಾಕಿಂದ ಸಂಗೀತಕ್ಕೆ ಹೇಗೆ ಬಂತು ಅಂತ ಹೇಳಿ ಅವ್ರ ಹತ್ರ ಒಮ್ಮೆ ಪರ್ಸನಲ್ ಕೇಳಬೇಕಾದ್ರೆ, ಹೌದಾ ಇಂಚೆ ಬರ್ತಾರೆ ಇದು ಏನು, ಇಲ್ಲಿಂದ ಅಲ್ಲಿ ಹೋಗಬೇಕು, ಅಲ್ಲಿಂದ ಹೀಗೆ ಬಂದರೆ ಒಮ್ಮೆ ಮುಖಾಂತರ ನಾವು ಮಾತಾಡುವ ಏನು ಅಂತ ಹೇಳಿ. ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ಕರೆದು ನನ್ನನ್ನು ಗೌರವಿಸಿ, ಯಾಕೆಂದರೆ ಹೆಚ್ಚು ಮಾತಾಡುವಂಥ ವಿಷಯ ಇಲ್ಲ, ನಾವು ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವು ಕಾರ್ಯಕ್ರಮವನ್ನು ಎದುರು ನೋಡಲಿಕ್ಕೆ ಕಾಯ್ತಾ ಇರ್ತೇವೆ. ಈ ಕಾರ್ಯಕ್ರಮಕ್ಕೆ ಕರೆದು ನನ್ನನ್ನು ಗೌರವಿಸೋದಕ್ಕೆ ಎಲ್ಲ ಧನ್ಯವಾದ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿ ಒದಗಿಸಿರುವವರು ಆಳ್ವಾಸ್ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮೋಹನ್ ಆಳ್ವರು. ಅವರು ತಾನು ಮಾತನಾಡುವುದಿಲ್ಲ ಹೇಳುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ನಾನು ಒಂದು ಮಾತು ಅವರ ಬಗ್ಗೆ ಹೇಳಲೇಬೇಕು. ಬಹುಶಃ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಇರ್ಬೋದು, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಇರ್ಬೋದು, ಇದೆಲ್ಲವನ್ನು ನಾವು ಶಾಲೆಯಲ್ಲಿ ಕಲಿತವರು ಹೀಗೆ ಉಂಟು ಅಂತ ಹೇಳಿ. ಆದರೆ ಅದು ಏನು ಮತ್ತು ಹೇಗೆ ಅಂತ ಹೇಳಿ ನೂರಾರು ಶ್ರೇಷ್ಠ ಕಲಾವಿದರ ಪ್ರದರ್ಶನಗಳ ಮೂಲಕ ನಮ್ಮ ಮನೆಯ ಅಂಗಳದಲ್ಲೇ ಕುಳಿತು ನೋಡುವಂಥ ಒಂದು ಅವಕಾಶ ನಮಗೆ ಲಭ್ಯವಾದದ್ದು ಡಾಕ್ಟರ್ ಮೋಹನ್ ಆಳ್ವ ಅವರಿಂದ. ಹಾಗಾಗಿ ಬಹುಶಃ ಇವತ್ತು ಎಷ್ಟೋ ಜನರಿಗೆ ಗೊತ್ತಿಲ್ಲ, ಇವತ್ತು ಇಲ್ಲಿ ಆಗುವಂತಹ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹ ವಿಜಯನಗರ ಕಾಲದಲ್ಲಿದ್ದಂತಹ ಪುರಂದರದಾಸ. ಇವತ್ತು ಕಾರ್ಯಕ್ರಮ ನಡೆಸಿಕೊಡುವವರೆಲ್ಲ ಕೇರಳದವರು, ಎಲ್ಲರೂ ಕೇರಳದವರು. ಈ ಸಂಗೀತ ಮತ್ತು ಸಾಹಿತ್ಯ ಹೇಳುವುದು ಹೇಗೆ ನಾಡನ್ನು ಬೆಸೆಯುತ್ತದೆ ಮತ್ತು ಅಂತಹ ಒಂದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಲಾವಿದರನ್ನು ನಮ್ಮ ಪರಿಸರಕ್ಕೆ ಕರೆದುಕೊಂಡು ಬಂದು ಲೈವ್ ಆಗಿ ವೇದಿಕೆಯಲ್ಲಿ ನಾವೆಲ್ಲ ಅವರನ್ನು ಬಹಳ ಹತ್ತಿರದಿಂದ ನೋಡುವ ಹಾಗೆ ಮಾಡಿದರು ಡಾಕ್ಟರ್ ಮೋಹನ್ ಆಳ್ವರು. ಹಾಗಾಗಿ ಅವರ ರಾಜಾಶ್ರಯಕ್ಕೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಶ್ರೀ ಸುರೇಂದ್ರ ಕುಮಾರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಶುಭಾಶಯದ 2 ಮಾತುಗಳು ಅವರು ಬೇಡ ಅಂತ ಹೇಳುವಂಥ ಮಾತುಗಳನ್ನು ಹೇಳಿದ್ದಾರೆ. ಹಾಗಾಗಿ ನೇರವಾಗಿ ನಾವು ಪೂಜ್ಯ ಸ್ವಾಮೀಜಿಯವರ ಆಶೀರ್ವಚನಕ್ಕೆ ತೆರಳುತ್ತಾ ಇದ್ದೇವೆ. ಈಗಾಗಲೇ ನಾನು ಹೇಳಿದ ಹಾಗೆ ವೇದಿಕೆಯಲ್ಲಿ ಎಲ್ಲರೂ ಕೂಡ ವೇದಿಕೆಯಲ್ಲಿ ಎಲ್ಲರೂ ಕೂಡ ಕಲೆ, ಸಂಸ್ಕೃತಿ
ಇವೆಲ್ಲದಕ್ಕೂ ಸಾಹಿತ್ಯಕ್ಕೆ ಪ್ರೋತ್ಸಾಹ ಕೊಟ್ಟು ಆಶ್ರಯ ಕೊಟ್ಟು ಬೆಳೆಸಿದವರು. ಬಹುಶಃ ಅಂತಹ ಆಶ್ರಯ ಇರುವುದರಿಂದ ನಾವೆಲ್ಲರೂ ಕೂಡ ಅದನ್ನು ಆಗಾಗ ಆಸ್ವಾದ ಮಾಡಲಿಕ್ಕೆ ಅವಕಾಶ ಲಭ್ಯವಾಗ್ತದೆ. ಮೂಡುಬಿದಿರೆ ಶ್ರೀ ಜೈನ ಮಠದ ಪರಮ ಪೂಜ್ಯ ಸ್ವಾಮೀಜಿಯವರು ಪಟ್ಟಾಭಿಷಿಕ್ತರಾದ ಮೇಲೆ ನಿರಂತರವಾಗಿ ಬಹುಶಃ ಯಾವುದೇ ಮಠದಲ್ಲಿ ನಡೆಯದಷ್ಟು ಯಕ್ಷಗಾನದ, ತಾಳಮದ್ದಲೆಯ, ಸಾಹಿತ್ಯದ, ಇತಿಹಾಸದ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೈನ ಮಠದಲ್ಲಿ ನಡೆಯುತ್ತದೆ. ಹಾಗಾಗಿ ಅಂತ ಒಂದು ರಾಜಾಶ್ರಯ ನೀಡಿದಂಥ ಸ್ವಾಮೀಜಿಯವರು ಈಗ ಇಂತಹ ಒಂದು ಕಾರ್ಯಕ್ರಮಕ್ಕೂ ದಿವ್ಯ ಉಪಸ್ಥಿತಿರುವುದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳುವಂಥ ಮಾತುಗಳನ್ನು ಹೇಳುತ್ತಾ ಇದೀಗ ಪೂಜ್ಯ ಸ್ವಾಮೀಜಿಯವರಿಂದ ಆಶೀರ್ವಚನ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಕ್ಷೇತ್ರದ ಭಗವಾನ್ ಪಾರ್ಶ್ವನಾಥ ಸ್ವಾಮಿಯನ್ನು, ಗ್ರಾಮದೇವರನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ ನಮ್ಮ ಮೂಡುಬಿದ್ರೆಯ ಉದ್ಯಮಿಯವರಾದ ಶ್ರೀಯುತ ಆರೋಹ ಶೈಲೇಂದ್ರ ಮತ್ತು ನಾಗೇಂದ್ರ ಸಹೋದರರು ಹಾಗೆ ಅವರೆಲ್ಲ ಕುಟುಂಬ ಪರಿವಾರದವರು ಇಲ್ಲಿ ಉಪಸ್ಥಿತರಿದ್ದಾರೆ. ಇವತ್ತು ನಮ್ಮ ಕಲೆ ಮತ್ತು ಸಂಸ್ಕೃತಿ ಹಾಗೆ ಧರ್ಮಕ್ಕೆ ನಮಗೆ ಆದರ್ಶಪ್ರಾಯರಾಗಿರುವಂಥ ಕ್ಷೇತ್ರ ಧರ್ಮಸ್ಥಳ ನಮಗೆಲ್ಲ ಬಾಲ್ಯದಿಂದ ಪ್ರೇರಣೆ, ಉತ್ಸಾಹ ಎಲ್ಲವನ್ನೂ ತುಂಬುತ್ತಾ ಇದ್ದಂಥ ನಮ್ಮ ಕಾಲದ ಒಂದು ವಿಶೇಷ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡ ಧರ್ಮಾಧಿಕಾರಿಗಳ ಸಹೋದರರಾದ ನಮ್ಮೆಲ್ಲ ಪ್ರೀತಿಪಾತ್ರರಾದಂಥ ಧರ್ಮಸ್ಥಳ ಸುರೇಂದ್ರ ಕುಮಾರ್ರೇ ಹಾಗೆ ಧರ್ಮಸ್ಥಳ ಹರ್ಷೇಂದ್ರ ಕುಮಾರ್ರೇ. ಅದೇ ರೀತಿಯಾಗಿ ನಮ್ಮೆಲ್ಲರನ್ನೂ ಸದಾ ಕಾಲದಲ್ಲೂ ಸಂಸ್ಕೃತಿ ಮತ್ತು ಸಾಹಿತ್ಯದ ಹೂರಣವನ್ನು ನೀಡ್ತಾ ಇರುವಂಥ ನಮ್ಮ ಕಾಲದ ವಿಶೇಷ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಡಾಕ್ಟರ್ ಎಂ ಮೋಹನ್ ಆಳ್ವರೆ ಹಾಗೆ ಎಲ್ಲ ಸಜ್ಜನ ಬಂಧುಗಳೇ. ಇದು ಸಮಯವಲ್ಲ ಮಾತನಾಡುವಂಥದ್ದು. ನಾವು ತಾಳಮದ್ದಳೆ ಮತ್ತು ಸಂಗೀತ ಕಾರ್ಯಕ್ರಮ ಇರುವಾಗ ಉಪದೇಶ ಕೊಡುವ ಕ್ರಮಗಳಿಲ್ಲ, ಅದನ್ನು ಆಸ್ವಾದಿಸುವುದೇ ಒಂದು ಆನಂದ. ಆದರೂ ಒಂದು ಎರಡು ವಿಚಾರಗಳನ್ನು ಹೇಳುವುದಾದರೆ, ನಮ್ಮ ಸ್ಕೈ ಪೇಂಟ್ಸ್ ಉದ್ಯಮಿಯಾದಂಥ ಆರೋಹ ಶೈಲೇಂದ್ರರು ಹಾಗೆ ನಾಗೇಂದ್ರ ಸಹೋದರರು ಒಂದು ವಿಶಿಷ್ಟವಾಗಿರತಕ್ಕಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು. ತನ್ನ ತಂದೆ ತಾಯಿಯ ಒಂದು ಶಿಸ್ತಿನ ಜೀವನದಲ್ಲಿ ಸಾಹಿತ್ಯ ಸಂಸ್ಕೃತಿಯ ಮುಟ್ಟಿಗೆ ನಮ್ಮ ಬದುಕನ್ನು ರೂಪಿಸಬೇಕು ಅನ್ನುವ ಒಂದು ಚಿಂತನೆಯೊಂದಿಗೆ ಬೆಳೆದವರು. ಬಾಲ್ಯದಲ್ಲಿ ಸಂಗೀತ ಹರ್ಷೇಂದ್ರ ಕುಮಾರ್ ಹೇಳಿದರು, ಅದು ವೆಸ್ಟರ್ನಿಂದ ಇಲ್ಲಿ ಬಂದದ್ದು ಹೇಗೆ ಅಂತ. ಮನಸ್ಸು ಮುಕ್ತವಾದವರಿಗೆ ಯಾವುದೇ ಸಂಗೀತದ ಧ್ವನಿಗಳಿರ್ಬೋದು ಅಥವಾ ಭಾಷೆಯ ಧ್ವನಿಗಳಿರ್ಬೋದು ಅಥವಾ ಸಾಹಿತ್ಯದ ಧ್ವನಿಗಳಿರ್ಬೋದು, ಅದರಲ್ಲಿ ಇದನ್ನು ಮಾತ್ರ ಕೇಳಬೇಕು ಅನ್ನುವ ನಿಯಮ ಇರುವುದಿಲ್ಲ. ಅದು ವಿಶಾಲವಾದ ಹೃದಯದ ಒಂದು ಸಂಕೇತ. ಹಾಗೆ ಕೆಲವು ಸಾರಿ ಅದರಲ್ಲಿ ನಾವು ವರ್ಗೀಕರಣ ಮಾಡ್ತೇವೆ. ಅದು ಯಾವಾಗ ಅಂದರೆ, ವೆಸ್ಟರ್ನ್ ಮ್ಯೂಸಿಕ್ನಲ್ಲಿ ನಾವು ಬಾಲ್ಯದಲ್ಲಿ ಕಂಡುಕೊಂಡ ಹಾಗೆ ಅದು ವಿರಹ ಮತ್ತು ವಿಷಾದ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಂಥ ಗೀತೆಗಳೇ ಹೆಚ್ಚು ಇರುವುದು ಮತ್ತು ಭಯಂಕರವಾದಂಥ ಪ್ರದರ್ಶನಗಳು, ಶಬ್ದ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿವೇಕ, ವೈರಾಗ್ಯ, ಶಮಾಧಿ, ಷಟ್ ಸಂಪತ್ತು, ಭಗವಂತನ ಲೀಲೆ, ಭಗವಂತನ ಮಹಿಮೆ, ಭಗವಂತನ ಆನಂದ, ಸಂಸಾರದ ದುಃಖಗಳಿಂದ ಹೇಗೆ ಈ ಗಾಯಗಳನ್ನೆಲ್ಲ ಮಾಸುವುದು ಅನ್ನುವುದಕ್ಕೆ ಸರಿಗಮ ಪದನಿಸ ಅನ್ನುವ ಸಪ್ತ ಸ್ವರದ ಮೂಲಕ ಆ ಧ್ವನಿಯನ್ನು ಹೊರಡಿಸಿ ಅದರಲ್ಲಿ ವಿವಿಧ ರಾಗಗಳು, ಜತಿಗಳು, ತಾಳ, ಘಟ, ವಾದ್ಯದೊಂದಿಗೆ ಪಕ್ಕವಾದ್ಯದೊಂದಿಗೆ ಸ್ತುತಿಸುವಂಥ ಕೆಲಸವನ್ನು ನಮ್ಮ ಜೈನ ಧರ್ಮದಲ್ಲಿ, ವಿಶೇಷವಾಗಿ ತೀರ್ಥಂಕರರ ಕಾಲದಲ್ಲಿ ಅನೇಕ ಸಮೋಸರಣದಲ್ಲಿ ಈ ಸಂಗೀತವನ್ನು ನುಡಿಸುವಂಥವರು, ವೀಣೆಯನ್ನು ನುಡಿಸುವಂಥವರು ಎಲ್ಲರೂ ಕೂಡ ಇದ್ದರು ಅನ್ನೋದು ಸಮೋಸರಣದ ಇತಿಹಾಸದಿಂದ ತಿಳಿದು ಬರ್ತದೆ. ಸಮೋಸರಣ ಎಷ್ಟು ಪ್ರಾಚೀನ ಅಂತ ಹೇಳಿದರೆ, ಭಗವಾನ್ ಆದಿನಾಥರಿಂದ ಹಿಡಿದು ವರ್ತಮಾನ ಮಹಾವೀರ ಸ್ವಾಮಿಯವರೆಗೆ. ಆನಂತರ ನಮ್ಮಲ್ಲಿ ಆದಿನಾಥರ ಕಾಲದಲ್ಲಿ ನೃತ್ಯವನ್ನು ಒಂದು ವಿಷಾದದ ರೂಪದಲ್ಲಿ ಹೇಗೆ ಅಲ್ಲಿ ನೀಲಾಂಜನ ನೃತ್ಯಗೈದು ತನ್ನ ಸುಂದರವಾದ ಶರೀರವನ್ನು, ಬದುಕನ್ನು ಅರೆ ಕ್ಷಣದಲ್ಲಿ ಇದು ಸುಂದರ ಅಲ್ಲ, ಶಾಶ್ವತ ಅಲ್ಲ, ಅದು ಅಶಾಶ್ವತ ಅನ್ನೋದನ್ನು ತೋರಿಸಿಕೊಟ್ರು.
ಆಗ ಇಂದ್ರನು ಬಂದು ನಾಟಕೀಯ ರೂಪದಲ್ಲಿ ದೇಹದಲ್ಲಿ ಪ್ರವೇಶ ಮಾಡಿ ಅರೆ ರೀತಿಯಲ್ಲಿ ಅವರಿಗೆ ಸಮಾಧಾನ ಮಾಡುವ ಪ್ರಯತ್ನ ಮಾಡಿದರೂ ತಿಳುವಳಿಕೆಯುಳ್ಳಂಥ ಜ್ಞಾನಿಗಳು ಆದಂಥ ಆದಿನಾಥರು ಈ ಎಲ್ಲ ಸಂಪತ್ತು ಧೂಳು ಸಮಾನ ಅಂಥೇಳಿ ಮೈಮರೆಯದೆ ತಕ್ಷಣವೇ ಆ ರಾಜ್ಯವನ್ನು, ದೇಶವನ್ನು, ತನ್ನ ಸಂಪತ್ತನ್ನು ಎಲ್ಲವನ್ನೂ ತ್ಯಾಗ ಮಾಡ್ತಾರೆ. ಇದು ಭಾರತೀಯ ಶ್ರೇಷ್ಠತೆ. ಹಾಗಾಗಿ ಇವತ್ತು ಈ ಸಂಗೀತವನ್ನು ಕೇಳಿ ಎಷ್ಟು ಜನಕ್ಕೂ ವೈರಾಗ್ಯ ಬರ್ತದೆ ಗೊತ್ತಿಲ್ಲ. ಆದರೆ ಇವತ್ತು 3 ಜನ ವಯಲಿನಿಸ್ಟ್ ಬಂದಿದ್ದಾರೆ. ಒಂದು ಸಾರಿ ಮಹಾತ್ಮ ಗಾಂಧಿ ರಾಜಕೀಯದ ಜಂಜಾಟದ ನಡುವೆ ಬಹಳಷ್ಟು ಒತ್ತಡಗಳಿಂದ ಬದುಕಿನ ನೋವನ್ನು ಉಂಡು ಇನ್ನೇನು ಬಹಳ ಆರೋಗ್ಯ ಹದಗೊಟ್ಟು ಪುನರ್ ಇಲ್ಲಿ ಬದುಕುವುದೇ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬರ್ತಾರಂತೆ. ಆ ಸಂದರ್ಭದಲ್ಲಿ ಅವರಿಗೆ ಅವರ ಜತೆಗಾರರು ಹೇಳ್ತಾರಂತೆ, ನೀವು ಕರ್ನಾಟಕಕ್ಕೆ ಹೋಗಿ ಅಲ್ಲಿ ಕುಮುದೇಂದು ಮುನಿಗಳು ತಪಸ್ಸು ಮಾಡ್ತಾ ಇದ್ದಂಥ ನಂದಿ ಬೆಟ್ಟ ಇದೆ, ಅಲ್ಲಿ ತುಂಬ ತಂಗಾಳಿಯು ಬೀಸ್ತದೆ, ಪ್ರಕೃತಿ ಬಹಳ ರಮ್ಯವಾಗಿದೆ. ಜಿಮ್ ಕಾರ್ಬೆಟ್ನಂಥ ಬೇಟೆಗಾರರು ಕೂಡ ತಮ್ಮ ಶಸ್ತ್ರವನ್ನು ಕೆಳಗಿಳಿಸಿ ಅಲ್ಲಿಯ ವಾತಾವರಣಕ್ಕೆ ಮನಸೋತು ಅಲ್ಲೇ ನಿಂತಿದ್ದರು. ಹಾಗೆ ನಿಮ್ಮ ಜಂಜಾಟಗಳ ಒತ್ತಡದ ಬದುಕಿನಲ್ಲಿ ಸ್ವಲ್ಪ ತುಸು ವಿರಾಮ ಸಿಗುವುದಾದರೆ ಈ ನಂದಿ ಬೆಟ್ಟ ಒಳ್ಳೆಯದು ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋದ್ರಂತೆ. ಆವಾಗ ವಿರಾಮ ಕಾಲದಲ್ಲಿ ಒಂದು ಸಂಗೀತವನ್ನು ಕೇಳಬೇಕು ಅಂತಾಯಿತು. ಅವರು ಭಜನೆಯ ಬಗ್ಗೆ, ಸರ್ವಧರ್ಮ ಸಮನ್ವಯತೆಯ ಬಗ್ಗೆ, ದೇಶದ ಆಂತರಿಕ ಶಾಂತಿಯ ಬಗ್ಗೆ, ಹೊರಗಿನ ಶತ್ರುಗಳ ಬಗ್ಗೆ ಎಲ್ಲವನ್ನು ಅರಿತಿದ್ದವರು ಮಹಾತ್ಮ ಗಾಂಧಿ. ಹಾಗಾಗಿ ಅವರಿಗೆ ಸಂಗೀತ ಕೇಳುವಂತೆ ಹೋಗುವಾಗ ಪಿಟೀಲು ಚೌಡಯ್ಯನವರ ನೆನಪಾಯಿತು. ಅವರು ಅದ್ಭುತ ಮಾಂತ್ರಿಕ ಸಂಗೀತದ ತಂತಿಗಳ ಮೂಲಕ 2 ತಂತಿ ಇದ್ದದ್ದು 4 ತಂತಿಯಾಗಿ, 4 ತಂತಿ ಇದ್ದದ್ದು 7 ತಂತಿಯಾಗಿ ರೂಪಿಸಿ 12 ತಂತಿಯವರೆಗೆ ಅದನ್ನು ಕಟ್ಟಿ ಅದರಲ್ಲಿ ಸಪ್ತ ಸ್ವರದಲ್ಲ ವಿಶೇಷವಾದಂಥ ಸ್ವರಗಳನ್ನು ಹೊರಡಿಸುವುದರಲ್ಲಿ ನಿಷ್ಣಾತರಾಗಿದ್ದವರು. ಅಂಥವರ ಸಂಗೀತವನ್ನು ಕೇಳಿದಾಗ ತುಂಬ ಖುಷಿಯಾಯಿತಂತೆ. ರಾಜಕೀಯದ ಜಂಜಾಟ ಎಲ್ಲ ಹೋಗಿ ಆರೋಗ್ಯವಾಗಿ ಮಹಾತ್ಮ ಗಾಂಧಿಯವರು ನೆಮ್ಮದಿಯ ನಿಟ್ಟುಸಿರು ಬಿಟ್ರಂತೆ. ಮತ್ತು ಅಲ್ಲೇ ಟಿ.ಪಿ. ಕೈಲಾಸಂ ಇದ್ರಂತೆ. ಅವ್ರ ಹತ್ರ ಕೇಳಿದ್ರಂತೆ, ಇದು ಯಾರು ಅಂತ. ಆಗ ಅವರು ಹೇಳಿದ್ರಂತೆ, ಯು ಆರ್ ನಾನ್ ವಯಲಿನಿಸ್ಟ್, ಹೀ ಈಸ್ ವಯಲಿನಿಸ್ಟ್ ಅಂತ. ಅಂದರೆ ನೀನು ಅಹಿಂಸಾವಾದಿ, ಇವರು ವಯಲಿನ್ನವರು ಅಂತ ಹೇಳೋದಕ್ಕೆ ಅವರು ಇಂಗ್ಲೀಷಲ್ಲಿ ಒಂದು ಚಮತ್ಕಾರ ಮಾಡ್ತಾರೆ. ಹಾಗೆ ಟಿ.ಪಿ. ಕೈಲಾಸಂ ಆ ಸಂಗೀತಕ್ಕೆ ಮಾರು ಹೋಗಿದ್ದರು, ಗಾಂಧಿಯವರು ಮಾರು ಹೋಗಿದ್ದರು. ಹಾಗಾಗಿ ಈ ನಮ್ಮ ಪಿಟೀಲು ಚೌಡಯ್ಯನವರು ಅದ್ಭುತವಾಗಿ ನಮ್ಮ ಇತಿಹಾಸ ತೆಗೆದಾಗ ಗೂಗಲ್ ಹೇಳ್ತದೆ 9ನೇ ಶತಮಾನ ಅಂತ ಅಲ್ಲ, ಭಾರತೀಯ ಸಂಗೀತ ಶಾಸ್ತ್ರಕ್ಕೆ ತಂತಿವಾದ್ಯಕ್ಕೆ ತುಂಬೂರರು, ಕಿನ್ನರರು, ಕಿಂಪುರುಷರು ಇವ್ರದ್ದೆಲ್ಲ ಇತಿಹಾಸವೇ ಇದೆ. ಸಹಸ್ರ ವರ್ಷದ ಇತಿಹಾಸ ಇದೆ. ಹಾಗಾಗಿ ಇವತ್ತು ಲಾಲ್ಗುಡಿ ಜಯರಾಮನ್ ಮತ್ತು ಕೆ ವೈದ್ಯನಾಥನ್ರವರ ತುಂಬ ಸುಂದರವಾದಂಥ ತಂತಿವಾದ್ಯಗಳನ್ನೆಲ್ಲ ಕೇಳಿದ್ದೇವೆ. ನಮ್ಮ ಮೋಹನ್ ಆಳ್ವರು ಅದನ್ನೆಲ್ಲ ವಿರಾಸತ್ನಲ್ಲಿ ಉಣಬಡಿಸುವ ಕೆಲಸ ಮಾಡಿದ್ದಾರೆ, ಆ ಸಾಹಸವನ್ನು ಮಾಡಿದ್ದಾರೆ. ಈ ವರ್ಷ ವಿರಾಸತ್ ಈ ಮೂಲಕ ನಮಗೆ ಸಿಗ್ತಾ ಇದೆ. ಮೊನ್ನೆ ನಾಟಕ ಮಾಡಿದರು, ಇವತ್ತು ಕನ್ನಡ ಭವನದಲ್ಲಿ ಈ ಸಂಗೀತ ಸುದ್ದಿ ಹರಿತಾ ಇದೆ. ಹೀಗೆ ಹೃದಯ ಶ್ರೀಮಂತ ಇರುವಂಥವರು ಕನ್ನಡ ಭವನವನ್ನು ಉಪಯೋಗ ಮಾಡಬಹುದು. ಅದಕ್ಕೆ ನಮ್ಮ ಡಾಕ್ಟರ್ ಮೋಹನ್ ಆಳ್ವರು ಬಹಳ ಒಳ್ಳೆಯ ಒಂದು ವೇದಿಕೆಯನ್ನು ಈ ನಾಡಿಗೆ ದೊರಕಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರನ್ನು ಅಭಿನಂದಿಸ್ತಾ, ತಮ್ಮ ಬಿಡುವಿಲ್ಲದ ಸಮಯದಲ್ಲಿ ಸಂಗೀತ ಸಾಹಿತ್ಯದಲ್ಲಿ ನಾವೆಲ್ಲ ವೆಸ್ಟರ್ನ್ ಮ್ಯೂಸಿಕ್ ಅಂದರೆ ಅದರಲ್ಲೆಲ್ಲ ತುಂಬ ಹಳೆಯ ಗೀತೆಗಳನ್ನು, ಬೆಥೋವೆನ್ ಅಂತವರು ಎಂಥ ಅದ್ಭುತವಾದಂಥ ಶಾಸ್ತ್ರೀಯ ಸಂಗೀತವನ್ನು ಹೇಳಿದ್ದಾರೆ ಅಂತ. ಈ ವಿಮಾನದಲ್ಲಿ ಹೋದಾಗ ಅದನ್ನು ಹಾಕ್ತಾರೆ. ಮತ್ತು ವಿಷಾದ ಇದ್ದಾಗ ಯಾರಾದರೂ ತೀರಿದರೆ, ಸ್ವರ್ಗಸ್ಥರಾದರೆ ಅದನ್ನೇ ಗುಯ್ ಅಂತ ಹಾಕ್ತಾರೆ. ಆದರೆ ಅದಕ್ಕೆ ಉಪಯೋಗ ಮಾಡುವುದಲ್ಲ, ಬದಲಾಗಿ ಅದು ಜೀವನೋತ್ಸವವನ್ನು ಹೆಚ್ಚಿಸಲಿಕ್ಕೆ, ನಮ್ಮ ನಡೆನುಡಿಯನ್ನು ತಿದ್ದುವುದಕ್ಕೆ ಗ್ರೀಸ್ನಲ್ಲಿ ಸಂಗೀತವನ್ನು ಹೇಳಿಕೊಡ್ತಾ ಇದ್ರಂತೆ. ಒಬ್ಬ ರಾಜಕಾರಣಿ ಸಭ್ಯ ರಾಜಕಾರಣಿ ಆಗಬೇಕಾದ್ರೆ ಅವನು ಚೆನ್ನಾಗಿ ಶಾಸ್ತ್ರೀಯ ಸಂಗೀತ ಕೇಳಬೇಕು ಅಂತ. ಅದೇ ರೀತಿ ನಾವು ಸಭ್ಯ ನಾಗರಿಕರಾಗುವುದಕ್ಕೆ, ಈ ಭಾರತ ದೇಶವನ್ನು ಮಹಾನ್ ಭಾರತವಾಗಿ ರೂಪಿಸುವಲ್ಲಿ ಅನೇಕ ಜನ ಇವತ್ತು ಸದ್ದಿಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಉದ್ಯಮವೂ ಕೂಡ ಒಂದು ರಂಗ. ಈ ರಂಗದಲ್ಲಿ ಶೈಲೇಶ್ರವರು ಉನ್ನತ ಸ್ಥಾನಕ್ಕೆ ಹೋಗಲಿ. ಅವರು ಬಾಲ್ಯದಲ್ಲಿ ಕಲಿತಂಥ ಎಲ್ಲ ರೀತಿಯ ಸಂಗೀತ, ಸಾಹಿತ್ಯ, ಸಂಸ್ಕೃತಿ, ಅವರ ತಾತ ವಿಶೇಷವಾಗಿ ನಮ್ಮ ನೆಲ್ಲಿಕಾರ್ ರಾಧಮ್ಮನವರು ಮತ್ತು
ಶ್ರೀವರ್ಮ ಜೈನಿಯವರು. ಅವ್ರ ಕಾಲದಲ್ಲಿ ಗೋವಿಂದ ಪೈಗಳ ಹತ್ರ ಸಾಹಿತ್ಯ ಸಂಸ್ಕೃತಿಯ ಸಂವಾದವನ್ನು ವರ್ಷಗಟ್ಟಲೆ ನಡೆಸ್ತಾ ಇದ್ರಂತೆ. ಅದರ ಫಲವೂ ಏನು, ಅವರ ಮೊಮ್ಮಗನ ಕಾಲಕ್ಕೆ ಈ ಸಾಹಿತ್ಯ ಸಂಸ್ಕೃತಿಯ ಒಂದು ವಿಶೇಷವಾದ ಆಸ್ತಿ ಅವರ ಮಕ್ಕಳಿಗೆ ಬಂದಿದೆ. ಅದನ್ನು ಅವರು ಮುಂದುವರಿಸಿಕೊಂಡು ಹೋಗಲಿ. ಜೀವನದಲ್ಲಿ ಕಣ್ಣಿರುವಷ್ಟು ದಿನ, ಕಿವಿ ಸಕ್ರಿಯವಾಗಿರುವಷ್ಟು ದಿನ, ಜೀವನೋತ್ಸಾಹ ಇರುವಷ್ಟು ದಿನ ಮಾತ್ರ ನೀವು ಸಂಪರ್ಕ ಮಾಡಬಹುದು. ಇದೆಲ್ಲ ನಮಗೆ ಆರೋಗ್ಯವಾಗಿದ್ದಾಗ ಮಾತ್ರ. ಹಾಗಾಗಿ ಶ್ರೀಮಂತ ಹೃದಯದಿಂದ ಇಂಥ ಕಾರ್ಯಕ್ರಮಕ್ಕೆ ಆಶ್ರಯ ಕೊಡಿ ಅಂತ ಹೇಳ್ತಾ, ಇವತ್ತಿನ ದಿನ ವಯೋಲಿನನ್ನು ಶ್ರೀಮತಿ ಕಲಾಶ್ರೀ ಎಸ್.ಆರ್. ಮಹಾದೇವ ಶರ್ಮಾ ಮತ್ತು ಕಲಾಶ್ರೀ ಎಸ್.ಆರ್. ರಾಜಶ್ರೀ, ಮಾಸ್ಟರ್ ಜಿ.ಆರ್. ವೈದ್ಯನಾಥ ಶರ್ಮಾ, ಡಾಕ್ಟರ್ ಕೆ. ಜಯಕೃಷ್ಣನ್ ತ್ರಿಚೂರ್ ಮತ್ತು ವೆಲ್ಲಂ ತಂಜೂರು. ವೆಲ್ಲಂ ಅಂದರೆ ನೀರು, ಅಲ್ಲಿಯ ನಮ್ಮ ನೀರು ಮಾರ್ಗ ಅಂತ ಹೇಳಿದಾಗೆ, ಬೈಲು ಅಂತ ಹೇಳಿದಾಗೆ ವೆಲ್ಲಂ ತಂಜೂರಿನ ಶ್ರೀಜಿತ್ರವರು ಬಂದಿದ್ದಾರೆ. ಇವರೆಲ್ಲ ಒಳ್ಳೆಯ ರಾಗವನ್ನು ಸಂಯೋಜಿಸಿ ಉಣಬಡಿಸಲಿ ಅಂತ ಹೇಳ್ತಾ, ಪ್ರತಿಯೊಂದು ಪಕ್ಕವಾದ್ಯದವರಿಗೂ ಒಂದೊಂದು ದೊಡ್ಡ ಜವಾಬ್ದಾರಿ ಇದೆ. ಅದೆಲ್ಲವನ್ನು ಆಸ್ವಾದಿಸುವ, ಸಂಗೀತದ ಪೂರ್ಣ ಶಾಸ್ತ್ರ ಗೊತ್ತಿರಬೇಕಾಗಿಲ್ಲ, ಅದು ನಮ್ಮ ಧಮನಿಗಳಲ್ಲಿ ಮೀಟಿ ನಮ್ಮ ಆರೋಗ್ಯವನ್ನು ಹೆಚ್ಚಿಸುವುದಕ್ಕೆ ಕಾರಣವಾಗ್ತದೆ. ವೃಕ್ಷಗಳಲ್ಲಿ ಫಲ ಕೂಡ ಹೆಚ್ಚಾಗ್ತದಂತೆ ಸಂಗೀತವನ್ನು ಕೇಳಿದರೆ. ಹಾಗಾಗಿ ಇಂಥ ಕರ್ಕಶ ಶಬ್ದದಿಂದ ಜಗತ್ತು ನಲುಗುತ್ತಾ ಇರುವಂಥ ಈ ಸಂದರ್ಭದಲ್ಲಿ ಮಧುರವಾದಂಥ ಈ ಸಂಗೀತ ಸುಧೆಯು ನಮ್ಮೆಲ್ಲರ ಹೃನ್ಮನಗಳನ್ನು ತಣಿಸುವುದಕ್ಕೆ ಕಾರಣೀಭೂತವಾಗಲಿ ಅನ್ನುವ ಮಾತಿನೊಂದಿಗೆ ನಮ್ಮೆರಡು ಮಾತುಗಳಿಗೆ ಶಾಂತಿಯನ್ನು ಕೋರುತ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿಯಿಂದ ನಮಸ್ತೆಗಳನ್ನು ಸಲ್ಲಿಸುತ್ತಾ, ದಯವಿಟ್ಟು ಎಲ್ಲ ಕಲಾವಿದರು ಒಮ್ಮೆ ವೇದಿಕೆ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಐ ರಿಕ್ವೆಸ್ಟ್ ಆಲ್ ದ ಆರ್ಟಿಸ್ಟ್, ಪ್ಲೀಸ್ ಕಮ್ ಔಟ್ ಟು ದ ಸ್ಟೇಜ್ and we are going to honor you on this auspicious occasion. First of all, I would like to call upon Shri Kalashri S.R. Mahadeva Sharma, ಶ್ರೀ ಮಾಡ್ತಾ ಇದ್ದೇವೆ. ಶ್ರೀಮತಿ ಕಲಾಶ್ರೀ ಎಸ್.ಆರ್. ರಾಜಶ್ರೀ ಅವರಿಗೂ ಕೂಡ ಪೂಜ್ಯ ಸ್ವಾಮೀಜಿಯವರು ಗೌರವಾರ್ಪಣೆ ನೆರವೇರಿಸಿಕೊಡ್ತಾ ಇದ್ದಾರೆ. ಮಾಸ್ಟರ್ ಜಿ.ಆರ್. ವೈದ್ಯನಾಥ ಶರ್ಮಾ ಬಹಳ ಸಣ್ಣ ವಯಸ್ಸಿನಲ್ಲೇ ವಯಲಿನ್ ವಾದನದಲ್ಲಿ ಪಳಗಿರುವಂತಹ ಕಲಾವಿದ. ಮೃದಂಗದಲ್ಲಿ ಡಾಕ್ಟರ್ ಕೆ. ಜಯಕೃಷ್ಣನ್ ತ್ರಿಚೂರ್, ಮತ್ತು ಮಹಾದೇವ ಶರ್ಮಾ ಅವರು ಆಲ್ ಇಂಡಿಯಾ ರೇಡಿಯೋದಲ್ಲಿ ಕೂಡ ಕಲಾವಿದರಾಗಿ ಕೇರಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಘಟಂನಲ್ಲಿ ಶ್ರೀ ವೆಲ್ಲಂ ತಂಜೂರ್ ಶ್ರೀಜಿತ್ ಅವರು ಅವರ ಅಧ್ಯಾಪಕರಾಗಿ ಕೂಡ ಕೆಲಸ ಮಾಡುವವರು ಘಟಂನಲ್ಲಿ ಇವತ್ತು ಸಾಗಿಸಲಿದ್ದಾರೆ. ಎಲ್ಲ ಕಲಾವಿದರಿಗೂ ಕೂಡ ಕೃತಜ್ಞತೆ ಸಮರ್ಪಿಸುತ್ತಾ, ನಿರೀಕ್ಷೆ ಮಾಡ್ತಾ ಇರುವಂತಹ ತ್ರಿವಳಿ ವಯಲಿನ್ ಕಚೇರಿ ಏನಿದೆ, ಈ ಎಲ್ಲ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ವೀಕ್ಷಿಸಬೇಕು, ಆಸ್ವಾದಿಸಬೇಕು ಎಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದಕ್ಕೆ ಆಶ್ರಯವನ್ನು ಕೊಡ್ತಾ ಬಂದಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಶೈಲೇಂದ್ರ ಆರೋಹ ಅವರು ಈಗಾಗಲೇ ವೇದಿಕೆಯಲ್ಲಿ ಅತಿಥಿಗಳು ತಿಳಿಸಿದಂತೆ ಒಬ್ಬ ಲೀಡ್ ಸಿಂಗರ್ ಆಗಿ ಯೂನಿವರ್ಸಿಟಿ ಮಟ್ಟದಲ್ಲಿ ಕಾಣಿಸಿಕೊಂಡಂತ ಒಬ್ಬ ವೆಸ್ಟರ್ನ್ ಮ್ಯೂಸಿಷಿಯನ್ ಇವತ್ತು ಭಾರತೀಯ ಸಂಗೀತದ ಬಗ್ಗೆ ಆಸಕ್ತಿಯನ್ನು ತಿಳಿದು ನಮ್ಮೆಲ್ಲರಿಗೂ ಇಂಥ ಒಂದು ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ ಹಾಗೂ ಅವರೆಲ್ಲ ಕುಟುಂಬಸ್ಥರಿಗೆ ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಕೃತಜ್ಞತೆಯಿಂದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇದೀಗ ಈ ಸುಂದರ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಸಣ್ಣ ಮಕ್ಕಳಿಗೂ ಕೂಡ ಈ ಸಂಗೀತ ಕಚೇರಿ ಹೇಳುವಂಥದ್ದು ಮತ್ತು ಬಹುಶಃ 1 ಗಂಟೆ ಆದರೂ ಕೂಡ ಈ ಸಂಗೀತದ ಬಗ್ಗೆ ಆಸ್ವಾದನೆ ಮಾಡುವಂಥ ಅಭ್ಯಾಸಗಳಿವೆ ಹೇಳುವ ದೃಷ್ಟಿಯಲ್ಲಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಆ ಮಕ್ಕಳು ಕೂಡ ಆಗಮಿಸಿದ್ದಾರೆ. ಆಗಮಿಸುವ ಎಲ್ಲರನ್ನು ಕೂಡ ಈ ಸಾಂಸ್ಕೃತಿಕ ಸಂಜೆಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ, ಉಪಹಾರವನ್ನು ಸ್ವೀಕರಿಸಿದರು ಯಾರಾದರೂ
ಈ ಸ್ಪೆಷಲ್ ಟ್ರಯೋ ವಯಲಿನ್ ಕಚೇರಿಯ ಆಂಕರ್ಸ್ ಆದ ವಿದ್ವಾನ್ ಎಸ್.ಆರ್. ಮಹಾದೇವ ಶರ್ಮ, ಮಹಾದೇವ ಶರ್ಮ ಹಾಗೂ ಅವರ ಅಕ್ಕ ವಿದುಷಿ ಎಸ್.ಆರ್. ರಾಜಶ್ರೀ ಅವರ ಬಗ್ಗೆ ಬ್ರೀಫ್ ಆಗಿ ಹೇಳಲು ತುಂಬ ಕಷ್ಟ. ಆದರೂ ಸಮಯದ ಅಭಾವದಿಂದ ಆದಷ್ಟು ಸಂಕ್ಷಿಪ್ತವಾಗಿ ಹೇಳಬಯಸುತ್ತೇನೆ. ಇವರ ಕುಟುಂಬ ಫ್ಯಾಮಿಲಿ ವಾಸ್ ಲಿವಿಂಗ್ ಅರೌಂಡ್ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ಇನ್ ತ್ರಿವೆಂಡ್ರಂ. ಹಾಗೆ ಮ್ಯೂಸಿಕ್ ಆಟೋಮ್ಯಾಟಿಕಲಿ ಇವರ ಫ್ಯಾಮಿಲಿಯಲ್ಲಿ ಇದೆ. ಇವರ ತಂದೆ ಪ್ರೊಫೆಸರ್ ಎಂ. ಸುಬ್ರಹ್ಮಣ್ಯ ಶರ್ಮಾ ಈಸ್ ಎ ಲೆಜೆಂಡರಿ ವಯಲಿನಿಸ್ಟ್. ಇಬ್ಬರು ಮಕ್ಕಳಿಗೂ ಸಣ್ಣ ಪ್ರಾಯದಲ್ಲಿ 7 ವರ್ಷ 8 ವರ್ಷ ಪ್ರಾಯದಲ್ಲಿಯೇ ಅವರು ವಯಲಿನ್ನ ವಿದ್ಯಾಭ್ಯಾಸ ಕೊಟ್ಟಿದ್ದರು. ಪ್ರತಿ ದಿವಸ 4-5 ಗಂಟೆಗಳ ಅಭ್ಯಾಸ ಮಾಡಿ ಸಣ್ಣ ಪ್ರಾಯದಲ್ಲಿಯೇ ಇವರು ಡ್ಯುಯೆಟ್ ಕನ್ಸರ್ಟ್ ಕೊಡುವಾಗ ಮಹಾದೇವ ಶರ್ಮರಿಗೆ 11 ವರ್ಷ ಹಾಗೂ ಅವರ ಅಕ್ಕನಿಗೆ ಆಗ 12 ವರ್ಷ. ಸಣ್ಣ ಪ್ರಾಯದಲ್ಲಿ ಡ್ಯುಯೆಟ್ ಅವರು ಮೇಡನ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು. ತಂದೆಯ ಗೈಡೆನ್ಸ್ ಮತ್ತು ಎಂಕರೇಜ್ಮೆಂಟ್ ಮತ್ತು ಕಾನ್ಸ್ಟೆಂಟ್ ಪ್ರಾಕ್ಟೀಸ್ ಮಾಡಿ at a very young age they became top grade artist in All India Radio Trivandrum. ಆನಂತರ ಅವರ ತಂದೆ ಪ್ರೊಫೆಸರ್ ಸುಬ್ರಹ್ಮಣ್ಯ ಶರ್ಮಾದೊಟ್ಟಿಗೆ ಅವರು ಡ್ಯುಯೆಟ್ ಮತ್ತು ಟ್ರಯೋ ವಯಲಿನ್ ಮ್ಯೂಸಿಕ್ ಪರ್ಫಾರ್ಮೆನ್ಸ್ they have offered in several places in the United States. They gone several times abroad along with their father. Subsequently, under the tutelage, constant encouragement and patronization of Padma Vibhushan Dr. K. Jesudas, they have gone around Singapore, Malaysia, Sri Lanka, Gulf, Europe and America, given several kacheris in those places, especially in Detroit, New York and New Jersey. It was subsequent to that they have given performances as accomplished artists along with several vidwans like Balamurali Krishna, T.V. Shankar Narayan, T.N. Sheshagopalan, Padma Shri, Khadri Gopal and so many other legends. Both have the rare distinction of being the first to perform duet at the famous Trivandrum Navaratri Mandapam in 2015, which is a famous podium inside Ananta Padmanabha Temple in Tirunelveli. They have offered kacheris at several prestigious locations like Madras Music Academy, Shanmunukhanand Academy, Mumbai, and several other places in the United States. In addition, Mr. S.R. Mahadeva Sharma has provided background music, background violin, as well as direction for several Malayalam movies as well as Tamil films. Both brother and sister have been providing free education to several backward class students, scheduled castes, scheduled tribes and poor students free of charge. Even today, around 30 students are learning music under their patronage at free of charge. Both have been the recipients of Kalashri Award from Kerala Sangeet Academy. They also won prestigious Chembai Award and also several awards in the United States of America. In addition to the above, Vidushi S.R. Rajashri holds a post-diploma in violin. She is also the first female violinist to perform at Trivandrum Navaratri Mandapam of Anantapadmanabha Temple as early as in 2006. She has composed several kirtanas,
Varnas and Tillanas in Sanskrit. Vidushi is also recipient of the prestigious M.S. Subbulakshmi Award. I am forced to cut down their introduction due to the paucity of time, but I am not doing injustice to you. In addition to that, we are having along with us today Master G.R. Vaidyanath Sharma, the young prodigy of Madam, who learned violin under the grandfather, patronage of the grandfather, Professor Subramanian Sharma, and currently undergoing training under these two great masters. He gave his Arangetram in the year 2023 and now accompanying our two senior artists. We wish him all the very best. No kacheri will be complete without the support of Ghatam and Mridangam. We have on Mridangam Dr. K. Jayakrishna. He is a PhD in Mridangam from Kerala Kalamandam, a deemed university. Dr. Jayakrishna is a disciple of Palakkad R. Sheshamani and Palakkad T. R. Rajamani. He is a A-grade artist from All India Radio Thrissur. He is a recipient of Kerala Sangeet Natak Academy and holds Asthana Vidwan title from Kanchi Kamakoti Peetham and several other awards. He is also performed in Doordarshan and All India Radio in several stations. Dr. Jayakrishnan also has accompanied almost senior Vidwans like Dr. K. Jesudas, T.V. Shankar Narayan, T.V. Gopal Krishnan and several others. Our Ghatam artist, Sri Velanchu Srijit, is a well-known A-grade artist from All India Radio Thrissur. He is a disciple of Sri Kedavayu Radhakrishnan and Sri K. Jayakrishnan. He has accompanied several great musicians and given kacheris all over India and abroad. Now, it's over to you, Madam, Sir, and all the academic officers. Kindly continue. Hello. Thank you very much, sir. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಇವತ್ತು ಇವರು ಶೈಲೇಂದ್ರ ಕುಮಾರ್ ಅವರು ನನ್ನ ಕಾಲ್ ಮಾಡಿ ಟೈಮಲ್ಲಿ ಅವರೊಂದು ರಿಕ್ವೆಸ್ಟ್ ನಂತರ ಮಾಡಿದರು. ನೀವು ಬರುವಾಗ ನಮ್ಮದು ಒಂದು ಚಾಯ್ಸ್, ನಮ್ಮದೊಂದು ಐಟಮ್ಸ್ ಇದೆ, ಅದೇ ನೀವು ಅಲ್ಲಿ ನುಡಿಸ್ಬೇಕು. ಇದು ನಮ್ಮದೊಂದು ಕಂಡೀಷನ್. ಅದೇ ಥರ ಇವತ್ತು ಅವರು ಏನು ಹೇಳಿದಾರೋ ಅದೇ ಥರ ಈಗ ಎಲ್ಲ ಐಟಮ್, ಫುಲ್ ಐಟಮ್ ಅವರೇ ಕೊಟ್ಟಿದ್ದಾರೆ. ಅದೇ ಇವತ್ತು ನಾವು ಇಲ್ಲಿ ನುಡಿಸುವುದು ಪ್ಲ್ಯಾನ್ ಮಾಡಿ ಮತ್ತು ಎಲ್ಲರಿಗೂ ಪ್ರಿಯವಾಗಿ ಇದು ಫಸ್ಟ್ ವಾದಾಬಿ ಗಣಪತಿ ಅದನ್ನು ನುಡಿಸಲು ಹೋಗ್ತೇನೆ. ಅದರಲ್ಲಿ ಒಂದು ವಿಶೇಷವಾಗಿ ಹೇಳಬೇಕು, ಏಕೆಂದರೆ ವಾದಾಬಿ ಗಣಪತಿ ಅಂದರೆ ಗಣೇಶ ಸ್ತುತಿ. ಅದರಲ್ಲಿ ಮುತ್ತುಸ್ವಾಮಿ ದೇಶದ ತಿರುವಾರೂರಲ್ಲಿ ವಾದಾಬಿ ಗಣಪತಿ ಇದ್ದಾರೆ. ಅಲ್ಲಿ ಪರಮಶಿವ ಸನ್ನಿಧಿ ಪಕ್ಕದಲ್ಲಿ ಇದ್ದಾರೆ ಅವರು. ತುಂಬ ವಿಶೇಷವಾಗಿ ಅದರಲ್ಲಿ ಕೇಂದ್ರದಲ್ಲಿ ಬರ್ತದೆ ಪರಾದಿ ಚತ್ವಾರಿ ಪರಾ ಪಶ್ಯಂತಿ ಮಧ್ಯಮ ವೈಖರಿ ಪ್ರಕಟ ವೈಖರಿ. ಇದು ಮೂಲಾಧಾರದಿಂದ ಬರ್ತದೆ. ಆಮೇಲೆ ಅದು ಪರ ಪಶ್ಯಂತಿ ಇಲ್ಲಿ ಬಂದು ನಾಸ ಅಂತ ಬಂದರೆ ಶಬ್ದ ಸಿಗ್ತದೆ ಮನುಷ್ಯ, ಇಲ್ಲಾಂದ್ರೆ ಶಬ್ದ ಬರುವುದಿಲ್ಲ. ಅದಕ್ಕೆ ವಾದಾಬಿ ಗಣಪತಿ ಒಳ್ಳೆ ಹೆಲ್ಪ್ ಮಾಡ್ತಾರೆ. ಮತ್ತೆ ಏನು ವಿಘ್ನ ಇದ್ರೆ ಕೂಡ ಅದು ಹೋಗ್ತದೆ. ಅದಕ್ಕೆ ನಾವು ಇವತ್ತು ಅವರು ಹೇಳಿದರೆ ವಾದಾಬಿ ಗಣಪತಿ ನುಡಿಸೋದು ಪ್ಲಾನ್ ಮಾಡಿದೆ. ತುಂಬ ಸಂತೋಷ. ನೀವು ಅದು ಎಂಜಾಯ್ ಮಾಡಿ. ಎಲ್ಲ ದೇವರ ಕೃಪದಲ್ಲಿ ಇದು ಒಂದು ಸಕ್ಸಸ್ ಆಗಬೇಕು. ಗುರುಜಿ ಆಶೀರ್ವಾದ ಕೂಡ ಬೇಕು. ಥ್ಯಾಂಕ್ ಯು.
ಮುಂದಿನವಾಗಿ ಲಲಿತೆ ಶ್ರೀ ಪ್ರವೃತ್ತಿ ಭೈರವಿ ರಾಗದಲ್ಲಿ ತ್ಯಾಗರಾಜ ಸ್ವಾಮಿಗಳು ಸಾಹಿತ್ಯ ಆದಿತಾಳ. ಇದು ಇಲ್ಲಿ ಲಾಲ್ಗುಡಿ ಅಲ್ಲಿ ಕುಂಭಕೋಣ ಪಕ್ಕದಲ್ಲಿ ಒಂದು ಲಾಲ್ಗುಡಿ ಒಂದು ಸಣ್ಣ ನೆಸ್ಟ್ ಇದೆ. ಅಲ್ಲಿ ಅಲ್ಲಿ ಪರಮಶಿವ ಮತ್ತೆ ಪಾರ್ವತಿ ಇವರ ಸ್ತುತಿ ಮಾಡಿ ಇದು ತ್ಯಾಗರಾಜ ಸ್ವಾಮಿಗಳು ಕಂಪೋಸ್ ಮಾಡಿ ಕೀರ್ತನ ಅದು. ಇದರಲ್ಲಿ ಶ್ರೀಮತಿ ಅಂತ ಬರ್ತದೆ, ಪಾರ್ವತಿಯ ನಾಮ. ಇದು ಒಳ್ಳೆ ಕೀರ್ತನ ಅದು. ಪ್ಲೀಸ್ ಎಂಜಾಯ್.
item, Ramachandram Bhavani. Indira Masada set to Rubagda, the composition of Muthuswami Dikshit. Thank you.
ಶ್ರೀ ತ್ಯಾಗರಾಜ ಸಾಮಜ ವರವರಗ ಇಂದಿರಾಗಂಗೋಳ ಸಿಟ್ಟು ಆದಿತ ಇನ್ನು ಹಿಂದೂಸ್ತಾನಿ ಸಂಗೀತ ಇದು ಬಾಲ್ ಗೊತ್ತಾಗ್ತದೆ, ಎಲ್ಲರೂ ಗೊತ್ತಾಗ್ತದೆ. Everybody knows that it is small marks in Hindustani.
ಇದರಲ್ಲಿ ಬಾಸೆ ಗುಡಿ, ಬಾಸ್ 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 ಮತ್ತು ರಿವರ್ಬ್ ಕಟ್ ಮಾಡಿ. Nagumo Muganale, a composition of Saint Tyagaraja, Diragapiri, set to Adita. Everybody knows this Kirtana. Nagumo Muganale. ಪ್ರಸಿದ್ಧವಾಗಿ ಇದು ಕೀರ್ತನ.
ನೆಕ್ಸ್ಟ್ നെക്സ്റ്റ് ഐറ്റം ബണ്ടുരീതി ഇതിര ഹംസനാഥം സെറ്റ് ആദിത.
A famous Kirtanam. Please enjoy. First, we are going to render the Raga Labana. It will continue. The Kirtana will be continued after the Raga Labana. After the Tanyavardhana will be played on the Mridangam by Dr. K.J. Akshan and Srijit.
In this Raga Labana, we didn't touch the Kagala Nishadam and Pradhimadhyama. It was pure Mohanam. We didn't played a phrase with the Pradhimadhyama or Kagala Nishada. See, I will demonstrate the difference between pure Mohanam and mixed Mohanam. In this Prayoga, you can hear the Kagala Nishada and the Kaikshi Nishada. In Panchama, if you touch it, give a double touch to Panchama, you can hear the Pradhimadhyama. But we didn't play today that touches. Purely we played Mohana. We did hard work to get this purity in this Mohana. That is why I told today, because we did hard work to attain that purity.
ಇದು ನಮ್ಮದು ಒಂದು ಬುಕ್. ಆ್ಯಕ್ಚುಲಿ ವಿ ಕಂಪ್ಲೀಟೆಡ್ 42 years ಆಫ್ ಸರ್ವೀಸ್ ಇನ್ ದ ಫೀಲ್ಡ್ ಆಫ್ ಕರ್ನಾಟಿಕ್ ಮ್ಯೂಸಿಕ್. It is our effort in our life. We did a lot of effort to release this book. This is a rare composition in Carnatic music. We have included that rare compositions in this book. Anybody, if you interested, you can buy it. We brought this from our hometown. This is live-in music. Next one, Purandaradasar Devaranama, Jagadodharana. There are Kavi, Hindustan Kavi, Sittu Aditya.
A Hindustani Tarana in the rag Sindhu Bhairavi set to Ekatal. Actually, this Tarana is in different tempo. First in slow tempo. The tempo will be changed after Anupallavi and Charanam. So it is a complicated one. Let us see how it is come.
Thank you.